ಬಂಟ್ವಾಳ ತಾಲೂಕು ವಿಟ್ಲ ಅಳಿಕೆ ಪಿಲ್ಲಮುಳೆಯ ಹರೀಶ್ ಮತ್ತು ಸುಶೀಲಾ ದಂಪತಿಗಳ 4 ವರ್ಷದ ಪುಟಾಣಿ ಧನುಷ್ಗೆ ಸಹಾಯ ಹಸ್ತದ ನೆರವು ಬೇಕಾಗಿದೆ. ಮುದ್ದಾಗಿ ಮಾತನಾಡ್ತಾ ತುಂಟಾಟವಾಡ್ತಾ ಬಾಲ್ಯ ಕಳೆಯಬೇಕಾಗಿದ್ದ ಮಗು ಇದೀಗ ಹಾಸಿಗೆ ಹಿಡಿದಿದೆ. ಈ ಪುಟ್ಟ ಮಗುವಿನ ಹೃದಯದಲ್ಲಿ ಒಂದು ರಂಧ್ರ ಕಾಣಿಸಿಕೊಂಡಿದ್ದು ಇದನ್ನ ಆಪರೇಷನ್ ಮೂಲಕ ಸರಿಪಡಿಸಬಹುದು ಎಂದು ವೈದ್ಯರು ತಿಳಿಸಿದ್ದಾರೆ. ಆದರೆ ಅದಕ್ಕೆ ಅಂದಾಜು 4 ಲಕ್ಷ ಖರ್ಚಾಗಲಿದೆ. ಬಡ ಕುಟುಂಬದ ದಂಪತಿಗಳಿಗೆ ಇಷ್ಟು ದೊಡ್ಡ ಮೊತ್ತವನ್ನ ಒಟ್ಟುಗೂಡಿಸಲು ಕಷ್ಟ ಸಾಧ್ಯವಾಗಿದೆ. ಹೀಗಾಗಿ ಇವರು ಸಹೃದಯ ದಾನಿಗಳ ನಿರೀಕ್ಷೆಯಲ್ಲಿದ್ದಾರೆ. ಮಗುವಿನ ನಗು ಮತ್ತೆ ಮರಳಿ ಬರಲು ದಾನಿಗಳು ನೆರವಾಗಬೇಕಾಗಿದೆ.